ಎಲ್ಲರಿಗೂ ಗುಡ್ ಮಾರ್ನಿಂಗ್, ಸುಪ್ರಭಾತಂ, ಪ್ರೀತಿಯ ನಮಸ್ತೆ. ನಾನು ನಿಮ್ಮ ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನಾನೀಗ ಹಟ್ಟಿ ಹತ್ರ ಬಂದಿದ್ದೇನೆ ಹಾಲು ಕರೆಯುವ ಅಂತ ಹೇಳಿ. ಅದು ಸ್ವಲ್ಪ ಲೇಟ್ ಆಯ್ತು ಅಂತ. ನಿನ್ನೆ ಅದೊಂದು ಚೈನೀಸ್ ಐಟಮ್ ಎಲ್ಲ ಮಾಡಿ ತಿಂದು ಎಲ್ಲ ಆಗುವಾಗ ತುಂಬ ಹೊತ್ತಾಯ್ತು. ನನ್ನ ಮಗಳದೊಂದು ಆಸೆ ಅದು ಮಾಡ್ಬೇಕು ಹೇಳಿ, ಹಾಗೆ ಅಲ್ಲ. ಹಾಗೆ ಇವತ್ತು ಸ್ವಲ್ಪ ಲೇಟ್ ನಾನು ಎದ್ದದ್ದು ಕೂಡ. ನಿನ್ನೆ ಹಾಗೆ ಅಲ್ಲ, ನನ್ನ ಇವತ್ತಿನ ರುಟೀನ್ ಚೇಂಜ್ ಆಯಿತು. ಜಾನೆ ಲಕ್ಲೆಪುರ. ಹಾಯ್ 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 ಹಾಯ್. ಹಾಲು ಕರೆದೆಲ್ಲ ಆಯ್ತಾಯ್ತಾ. ಮತ್ತೆ ಈಗ ವಾರಿಜಮ್ಮ ನಾನು ಸಹ ಕರೆದೆ. ತುಂಬ ಇದು ಮಾಡಿದ್ಲು. ಕರುವನ್ನು ಗಟ್ಟಿಯಾಗಿ ನನ್ನ ಮಡಿಲಲ್ಲಿ ಹಿಡ್ಕೊಂಡು ಹಾಲು ಕರೆದದ್ದು, ಇಲ್ಲಾಂದರೆ ಬಿಡುವುದೇ ಇಲ್ಲ ಅಂತ. ಮತ್ತೆ ಸ್ವಲ್ಪ ಕ್ರ್ಯಾಕ್ ಆಗಿದೆ ಎಲ್ಲ ಟೀಟಲ್ಲಿ ಕೂಡ, ಕ್ರ್ಯಾಕ್ ಆಗಿ ಹೊರಗೆ ತಂದು ಕಟ್ಟಿ ಹಾಲು ಕರೆದದ್ದು. ನೋಡಿ ಇಲ್ಲಿ ಇದ್ದಾಳೆ, ಮರಕ್ಕೆ ಕಟ್ಟಿ ಹಾಕಿದ್ದೇನೆ. ಕರುಸೆಲಿ ಓಡಾಡ್ತಾ ಉಂಟು ನೋಡಿ ನೀವು ಸೊಮ್ಮೆ. ಮಳೆ ಇಲ್ಲದಕ್ಕೆ ಸ್ವಲ್ಪ ಉಪಕಾರ ಆಯಿತು ಬೆಳಿಗ್ಗೆ ಇವತ್ತು. ಶಂಭು 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 ಬಲ, ಶಂಭು ಬಲ, ಬಾಬಾ ಶಂಭು. ನೋಡಿ ಅಂತೆ ಮಳೆ ಸ್ಟಾರ್ಟ್ ಆದದ್ದು. ಶಂಭು ನೋಡಿ ಕೈಗೆ ಹಿಡಿಲಿಕ್ಕೆ ಸಹ ಸಿಗುವುದಿಲ್ಲ ಅವ. ಇವಳ್ದು ಬೈ ಹುಲ್ಲು ಕೂಡ ಈಗ ವೇಸ್ಟ್ ಆಗ್ತದೆ. ಇಲ್ಲಿ ಚೂರು ಉದ್ದ ಬಳ್ಳ ಅಂತ ಸುಲಭ ಆಯ್ತು. ನೋಡಿ ನಮ್ಮ ಸಜ್ಜಿಗೆ, ನಮ್ಮಲ್ಲಿ ಸಜ್ಜಿಗೆ ಹೇಳುದಿದೆ, ಸಜ್ಜಿಗೆ ಉಪ್ಪಿಟ್ಟು ಉಪ್ಮಾ. ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂತ ಎಣ್ಣೆ ಮುಗ್ದಿದೆ, ತರಬೇಕಷ್ಟೇನು. ಮತ್ತು ಇಲ್ಲಿ ನೋಡಿ ನಮ್ಮ ಬಂಟಿಗೆ ಫುಡ್ ರೆಡಿ ಆಗ್ತಾ ಉಂಟೀಗ. ದೆನ್ ಇವರೆಲ್ಲ ಭಾರಿ ಬೇಗ ಬಂದಿದ್ದಾರೆ ಇವತ್ತು, ಹೆಚ್ಚು ದೂರವೇ ಹೋಗ್ಲಿಲ್ವಾ ಅಂತ. ಜಾಗೆ ಬತ್ನ ತ್ರಿಶಾಪಣ ಪೊಯ್ ಒಳೆ ಪೊಯ್ ಬಲ ಸುಲೈ ನಮ್ಮಲ್ಲ ಪೋಪಲ್ ಒಳೆ. ನಮ್ಮ ಹಟ್ಟಿಗೆ ಉಂಟಲ್ಲ, ನಾವು ಸೋಲಾರ್ ಇದ್ದು ಟರ್ಪಲ್ ಹಾಕಿದ್ದು, ಅದು ಯಾವಾಗಲೂ ಹಿಂದೆ ಜಾರಿ ಒಳಗೆಲ್ಲ ನೀರು ಬರುದು ಅಂತ. ಅದನ್ನು ನನಗೆ ತಿಂಗಳಿಗೊಮ್ಮೆ ಸರಿ ಮಾಡುವುದೇ. ಇಲ್ಲಾದ್ರೆ ಇವರ ಹಸುಗಳು ಇರುವಲ್ಲಿ ಎಲ್ಲ ಮಡಲಲ್ಲಿ ಒಳಗೆ ನೀರು ಬಂದು ಎಲ್ಲ ಬಿದ್ದು ಎಲ್ಲ ಚಂಡಿ ಆಗಿಕೊಂಡು, ಜೋರು ಮಳೆ ಬರುವಾಗ ನೀರು ಬರ್ತದೆ. ಇವನ ಮೇಲೆ ಹತ್ತಿಸುದು, ಅದನ್ನು ಎಳೆದು ಈಚೆ ಕಟ್ಟುದು. ಎಷ್ಟು ಈಚೆ ಕಟ್ಟಿದ್ರೆ ಸಹ ಅದು ಪುನಃ ಪುನಃ ಹಿಂದೆ ಜಾರುದು. ಅದು ಎಂತ ಅಂತ ಗೊತ್ತಿಲ್ಲ. ಅವು ಇಡ್ಲಿ ಮಾಂಪೆಲ್ಲ ಫ್ರೀ ಬಂಟಿ ಪೊಯ್. ನಾಳೆ ನಾಗರಪಂಚಮಿ ಅಲ್ಲ, ಹಾಗೆ ನನ್ನ ಅರಶಿಣದ ಎಲೆ ಹುಡುಕಿಕೊಂಡು ಬಂದದ್ದು. ನಮ್ಮ ಇಲ್ಲಿ ಸೇವಿದು, ಕರಿ ಸೇವಿದು ಗಿಡ ಉಂಟಲ್ಲ, ಅದರ ಪಕ್ಕದಲ್ಲಿ ಇತ್ತು ಕಳೆದ ಸರ್ತಿ. ಈ ಸರ್ತಿ ಉಂಟ ಇಲ್ವೋ ಗೊತ್ತಿಲ್ಲ, ಅಂದರೆ ಅಲ್ಲಿ ಎಲ್ಲ ಬಲ್ಲೆ ಬಂದಿದೆ. ಉಂಟ ಅಂತ ನೋಡು, ಇದ್ರೆ ಸ್ವಲ್ಪ ಕೊಯ್ದುಕೊಳ್ಳುವ. ನಾಗರ ಪಂಚಮಿಗೆ ಅರಶಿನ ಎಲೆಯ ಗೆಣಸೆಲೆ, ಕಷಿದು, ಲಿಂಬೆ ಹುಳಿದು ಗಿಡ ನರ್ಸರಿಯಿಂದ ತಂದದ್ದು. ತರುವಾಗ ಒಂದು 3-4 ಕಾಯಿ ಇತ್ತು. ಆಮೇಲೆ ಇದರಲ್ಲಿ ಒಂದೇ ಒಂದು ಕಾಯಿ ಆಗಲಿಲ್ಲ. ನಾವು ತಿನ್ನೋದಿಲ್ಲ, ಕೆಲವರು ತಿಂತಾರಲ್ಲ. ನೋಡಿ ಇಲ್ಲಿ ಉಂಟು ಅರಶಿನ ಎಲೆ ನೋಡಿ. ನಾವಿದಕ್ಕೆ ಅರಶಿನ ಎಲೆ ಮಂಜಲ್ ತಡ್ಡೆ ಅಂತೆಲ್ಲ ಹೇಳುದು ನಮ್ಮ ಊರಲ್ಲಿ. ನಾಗರ ಪಂಚಮಿಗೆ ಆಗುವಾಗ ಇದು ಒಳ್ಳೆ ಚಿಗುರು ಬಂದಿರ್ತದೆ ನೋಡಿ, ಹಾಗೆ ಭಾರಿ ವಿಶೇಷ. ಒಂದು ಎಷ್ಟು ದೊಡ್ಡ ತುಳಸಿ ಗಿಡ ನೋಡಿ, ಎಲ್ಲ ಮಂಗನವರ ಕಾರ್ಬಾರ್ ನೋಡಿ, ಫುಲ್ಲು ಅಡ್ಡ ಬಿದ್ದಿದೆ ನೋಡಿ. ಇಲ್ಲಿ ಸಹ ಉಂಟು ಸ್ವಲ್ಪ. ನೋಡಿ ಇಷ್ಟು ಸಿಕ್ಕಿತು, ಒಂದು 15 ಎಲೆ ಸಿಕ್ಕಿತು ನಮಗೆ, ಸಾಕು. ನಾನು ಎಲೆ ಸಿಕ್ಕಿದೆ 15 ಒಳ್ಳೆ ಎಲೆಯಲ್ಲಿ ಮಾಡ್ತೇನೆ. ಮತ್ತು ಉಳ್ದದ್ದು ಅಕ್ಕಿ ಹಿಟ್ಟನ್ನು ಬಾಳೆ ಎಲೆಯಲ್ಲಿ ಮಾಡ್ತೇನೆ ನಾನು. ಅದರ ಒಳಗೆ ಒಂದೊಂದು ಸಣ್ಣ ತುಂಡು ಇದನ್ನು ಇಟ್ಟರೆ ಒಳ್ಳೆ ಸ್ಮೆಲ್ ಬರ್ತದಲ್ಲ. ಸೊ ನಾಳೆ ನೋಡುವ ಹೇಗೆಲ್ಲ ಆಗ್ತದೆ ಅಂತ. ನಾವು ಎಣಿಸಿದಷ್ಟು ಸುಲಭ ಇಲ್ಲ ಇದು ಮಾಡೋದು, ಕಷ್ಟ ಉಂಟು. ಹಿಟ್ಟೆಲ್ಲ ಸದಿ ಹದ ಬರಬೇಕು. ಈ ಎಲೆದು ಯಾರಿಗಾದ್ರೂ ಗುರ್ತ ಉಂಟಾ ನೋಡಿ ಅಂತೆ, ಪಲಾವ್ ಎಲೆ ಅಂತ ಹೇಳುದು ಇದಕ್ಕೆ ನೋಡಿ. ಪಲಾವ್ ಎಲೆ ನಮ್ಮ ಗುಡ್ಡೆಯಲ್ಲಿ ಉಂಟು.
ಗೋಂಗೂರು ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಆಂಧ್ರ ಪ್ರದೇಶದಲ್ಲಿ ಎಲ್ಲ ಇದರದ್ದು ಉಪ್ಪಿನಕಾಯಿ ಮಾಡ್ತಾರೆ. ಇದು ನಮ್ಮಲ್ಲಿ ಕಾಟು ಗೋಂಗೂರು ಸೊಪ್ಪು ಅಂತ ಹೇಳ್ತಾರೆ. ತುಂಬ ಹುಳಿ ಅಂತೆ. ನನ್ನ ತಂಗಿ ಎಲ್ಲ ಇದನ್ನು ಈಗ ಪಲಾವಿಗೆಲ್ಲ ಹಾಕ್ತಾಳಂತೆ, ಹುಣಸೆ ಹುಳಿಯ ಬದಲು. ತಿನ್ನಲಿಕ್ಕೆ ಹುಳಿ ಟೇಸ್ಟ್. ನಾನು ನೋಡಿ, ಇಲ್ಲಿ ಒಂದು ಎಲೆ ಉಂಟು ನೋಡಿ, ಸ್ವಲ್ಪ ಮುಳ್ಳು ಮುಳ್ಳು ಉಂಟು ಈ ಎಲೆಯಲ್ಲಿ ನೋಡಿ. ಇದನ್ನು ಸ್ವಲ್ಪ ಕಿತ್ತು ತಿಂದು ನೋಡ್ತೇನೆ ನಾನು. ನೋಡಿ, ಕೀಳುವಾಗ ಇಷ್ಟೇ ಸಣ್ಣ ತುಂಡು ಬಂತು, ತೊಂದರೆ ಇಲ್ಲ, ವಿಷ ಆಗಿರ್ಲಿಕ್ಕಿಲ್ಲ ಯಾವುದು ಸಹ. ಹಾಗೆ ನಾನೊಂದು ತುಂಡು ತಿಂದು ನೋಡ್ತೇನೆ. ಅದೇ ಎಲೆ ಇದು, ಹುಳಿ ಹುಳಿ ಉಂಟು, ಹುಳಿ ಉಂಟು. ಉಪ್ಪಿನಕಾಯಿ ಎಲ್ಲ ಹಾಕ್ಬೋದು ನನಗೆ ಸಹ ಇದರಲ್ಲಿ. ಮತ್ತು ಪಲ್ಯ ಎಲ್ಲ ಮಾಡ್ತಾರಂತಪ್ಪ. ಅದು ಹೇಗೆ ಅಂತ ನಾನು ನೋಡಿ ರೆಸಿಪಿ ನೋಡಿ ಹೇಳ್ತೇನೆ. ಇದು ಹೇಗೆ ಗೊತ್ತುಂಟು, ಗೊಂಗೂರು ಬಚ್ಚಿರು ಅಂತ ಹೇಳಿದರೆ ಎಲ್ಲೋ ಕಲರ್ ಹೂ ಆಗ್ತದೆ, ನಡುವೆ ಬ್ರೌನ್ ಕಲರ್ ಇರ್ತದೆ ನೋಡಿ, ಮತ್ತು ಪಿಂಕ್ ಕಲರ್ ಸಹ ಆಗ್ತದೆ. ಅದು ಆ ಕಡೆ ಎಲ್ಲ ಇರೋದು ಎಂತ ಗೊತ್ತಿಲ್ಲ ನನಗೆ, ಹೈಬ್ರಿಡ್ ತಳಿಯ ಏನಾ, ಬಟ್ ಇದು ಅದುವೇ ಕಾಟು ಅಂತ ಹೇಳ್ತಾರೆ. ಹಾಗಂತ ನಾನು ತಂಗಿ ಹೇಳಿದ್ದು, ನಾನು ಸಹ ಇನ್ನು ಮಾಡ್ತೇನೆ, ಯೂಸ್ ಮಾಡ್ತಿದ್ದೆ. ಸಾಂಬಾರಿಗೆಲ್ಲ ಹುಳಿಯೆಲ್ಲ ಯಾಕೆಲ್ಲ ನಾವು ಹಣ ಕೊಟ್ಟು ತರೋದು, ಇದನ್ನೇ ಹಾಕ್ಬೋದಲ್ಲ. ಕ್ಯಾಲ್ಶಿಯಂ ಇರ್ಬೋದು ಇದರಲ್ಲಿ, ಮತ್ತು ಹಸಿರೆಲೆಯಲ್ಲಿ ಎಲ್ಲ ಬೇಕಾದಷ್ಟು ಜೀವಸತ್ವಗಳು ಇರ್ತದೆ. ಹಾಗೆ ಯೂಸ್ ಮಾಡಿ ನೋಡ್ತೇನೆ. ಉಂಟು ನೋಡಿ, ನಮ್ಮ ತೋಡು ಕಾಣ್ತಾ ಉಂಟಲ್ಲ, ಇಲ್ಲೇ ಇದೆಲ್ಲ ಒಳ್ಳೆ ಸ್ಪೇಸ್ ಅಂತ, ಬಟ್ ಇಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಗಂಟೆ 4 ಆಯಿತು ಫ್ರೆಂಡ್ಸ್, ನಾನು ಹಾಲು ಕರೆದುಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಈಗ ವೆದರ್ ಕಂಪ್ಲೀಟ್ ಚೇಂಜ್. ಆಗ ಅಷ್ಟು ಜೋರು ಮಳೆ ಬಂತು, ಈಗ ನೋಡಿ ಕಪ್ಪು ಮೋಡ ಬಿಳಿ ಮೋಡ ಎಲ್ಲ ಮಿಕ್ಸ್. ನೋಡಿ ದೃಶ್ಯ ನೋಡಿ. ಓ ಬಂಗಾರು, ಭಾರಿ ಜನ ಕಡೆಯ ಮದ್ದು ಇವತ್ತು. ನಮ್ಮ ಬಂಗಾರು ನೋಡಿ ಮೇಯುವುದು, ಹುಷಾರು ಬಾಲೆ, ದೂರ ಪೊಡಿಗೇನಾ ಏ ಬಂಗಾರು. ಬಂಟಿ ನೋಡಿ, ನಮ್ಮ ಬಂಟಿದು ವಾಕಿಂಗ್ ಆಯಿತು. ಏ ವರದಮ್ಮ ಒಳ್ಳೆಳು ಬಂಗಾರು. ಇವತ್ತು ಬಂಟಿಗೆ ಬಂಪರ್ 2 ಸರ್ತಿ ವಾಕಿಂಗ್. ಬಾಯ್ ಬಂಟಿ. ಬರದಾ ಅವಳು ಇದ್ಯಾನಾ ಆತನ ಇದ್ಯಾನ ಅವಳು ಬೇತೆ ಆತೆ ಬಾಬು ಬೇತೆ ಆಯ್ತು ಮಲ್ಲ ಬೋಡಾನ ಅವ ಆತೆ ಅಪ್ಪಣ ಆ ಲಾಸ್ಟ್ ದಸಲ ಆತ ಮಲ್ಲ ಇದ್ಯಾನ ಹೊಟ್ಟೆ ಹೊಟ್ಟೆ ಇದು ಸಿಕ್ಕ್ಯಾರ ನೋಡಿ ನಮ್ಮ ಕಿಟ್ಟು ಮಲಗಿದ ಚಂದ ನೋಡಿ ಮಳೆ ಪಂಡಿ ಗುಡ್ಲೆ ಗೊತ್ತಾಪು. ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ವ್ಲಾಗ್ ಎಂಡ್ ಕಿಟ್ಟು ಮಾಡ್ತಾಳೆ ಆಯಿತಾ. ಹೇಳು ಕಿಟ್ಟು, ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಕಿಟ್ಟು ಹೇಳಿದ ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಬೇಕಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ನಮ್ಮ ಕಿಟ್ಟುಗೆ ಹಗಲು ಸಹ ಒಂದೇ, ರಾತ್ರಿ ಸಹ ಒಂದೇ. ಗುಡ್ ಡೇ ಆ್ಯಂಡ್ ಗುಡ್ ನೈಟ್.